ಖ್ಯಾತ ಸಮಾಜ ಸೇವಕ ರವಿ ಕಡ್ಪಾಡಿ ಪ್ರತಿ ವರ್ಷ ಅಷ್ಟಮಿ ಸಂದರ್ಭದಲ್ಲಿ ವೇಷ ಹಾಕಿ ಸಂಗ್ರಹವಾದ ಹಣವನ್ನು ಅಶಕ್ತರಿಗೆ, ಅನಾರೋಗ್ಯ ಪೀಡಿತರಿಗೆ ನೀಡೋದು ನಾವೆಲ್ಲ ತಿಳಿದ ವಿಚಾರ. ಆದರೆ ಅದರ ಜೊತೆಗೆ ಇನ್ನೊಂದು ಮಹತ್ವದ ವಿಚಾರ ಏನು ಅಂದರೆ, ಇದುವರೆಗೆ ರವಿ ಕಡ್ಪಾಡಿ 1 ಕೋಟಿಯಷ್ಟು ಹಣವನ್ನು ಅಶಕ್ತರಿಗೆ ಮತ್ತು ಯಾರಿಗೆ ಅಗತ್ಯ ಇದೆ ಅಂತಹ ಅನೇಕರಿಗೆ ದಾನವಾಗಿ ನೀಡಿದ್ದಾರೆ. ಈ ಒಂದು ಸಾಧನೆಗೆ ಇಡೀ ಉಡುಪಿ ಜಿಲ್ಲೆ ಹೆಮ್ಮೆಯನ್ನು ಪಡ್ತಾ ಇದೆ. ಈ ವರ್ಷವೂ ಅಷ್ಟಮಿ ಸಂದರ್ಭದಲ್ಲಿ ವೇಷ ಹಾಕಿ ಸುಮಾರು 14 ಲಕ್ಷಗಳಿಗಿಂತ ಹೆಚ್ಚು ಹಣವನ್ನು ಸಂಗ್ರಹಿಸಿ ಆ ಹಣವನ್ನು ಅನಾರೋಗ್ಯ ಪೀಡಿತರಿಗೆ ಹಸ್ತಾಂತರಿಸಿದ್ದಾರೆ. ಈ ಒಂದು ಸಹಾಯಧನ ಹಸ್ತಾಂತರ ಮಾಡುವಂತಹ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ರವಿಯಣ್ಣ ಯಾವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೋ, ಯಾವ ಸಮಾಜಮುಖಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೋ ಅದು ಅಕ್ಷಯವಾಗಬೇಕು. ಅದಕ್ಕೆ ತಮ್ಮ ಬೆಂಬಲ ಬೇಕು. ಯಾಕಂತ ಹೇಳಿದ್ರೆ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಅವರು ದೀನದಲಿತರ ಅಶೋಕರ ಕಣ್ಣನ್ನ ಒರೆಸುವಂತ ವಿಶೇಷವಾದಂತ ಚಟುವಟಿಕೆಯನ್ನ ರವಿಯನ್ನ ಮಾಡಿದ್ದಾರೆ. ಆವಾಗ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ವಿಶೇಷವಾದಂತಹ ಸಹಕಾರವನ್ನು ನೀಡಿದೆ. ಅದಕ್ಕೆ ನಮ್ಮದ ದುಡ್ಡು ಸಮಾಜಕ್ಕೆ ಕೋಟಿ ಕೊರಪೆ ಆಯ ಕೋಟಿ ಆಗಿರುತ್ತೆ ಅಂತೆ ರವಿ ನಿಜವಾದ ಕೋಟಿ ಆಗಿದೆ. ಮಸ್ತ್ ಮಲ್ಲ ಕೋಟ್ಯಾಧಿಪತಿ ನಾವಲ್ಲ, ದಲ ಸೇವೆ ಮಂದಿರುಂದ ಈ ಜಗತ್ತೇ ಬಾರಿ ಮಲ್ಲ ಅಮೇರಿಕಾಡು ಮಾತೆರೆಗ್ಲ ಸೊಲ್ಲುಮೆಲ್ಲು. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಶಿಷ್ಟವಾದ, ಒಂದು ಮಹಾ ಪುಣ್ಯವಾದ ಒಂದು ಸಂದರ್ಭ, ದಿವಸ ಅಂತಾನೆ ಹೇಳಬಹುದು. ಕಳೆದ 8 ವರ್ಷಗಳಿಂದ ಕೃಷ್ಣ ಜನ್ಮಾಷ್ಟಮಿಯಂದು ರವಿ ಕಟ್ಪಾಡಿ ಮತ್ತು ತಂಡದ ವೇಷ ಧರಿಸಿ ಬಂದ ಹಣವನ್ನು ಬಡವರ ಮತ್ತು ಅಂಗವೈಕಲ್ಯದಿಂದ ಬರಳುತ್ತಿರುವ ಬಡ ಮಕ್ಕಳ ಪಾಲಿಗೆ ನೀಡುತ್ತಿರುವುದು. ಅದರನ್ವಯ ಇವತ್ತು ಈ ಕಾರ್ಯಕ್ರಮ ಮಾಡಲಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿರುವ ಶ್ರೀ 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 ಈಶಾ ವಿಠಲದಾಸ ಸ್ವಾಮೀಜಿಯವರ ಅಭಿಪ್ರಾಯ, ಉಡುಪಿ ಜಿಲ್ಲೆ ದಾನ ಧರ್ಮದಲ್ಲಿ ಬಹುಶಃ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ರ್ಯಾಂಕ್ನಲ್ಲಿ ಬರಬಹುದು ಅಂತ ನಾನು ಇಲ್ಲಿ ಬಂದು ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ, ಇಮೋಷನಲ್ ಅನಿಸ್ತಾ ಇದೆ. ಅವರ ತಾಯಿಯಂದರು ಆ ಮಕ್ಕಳು ಸ್ಟೇಜ್ಗೆ ಬಂದಾಗ ಈಗ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಬಹುಶಃ ಆ ಮಕ್ಕಳಿಗೆ ಇವತ್ತು ಗೊತ್ತಿಲ್ಲ ಅವರಿಗೆ ಜೀವನದಾತ ಯಾರಿದ್ದಾರೆ ಅಂತ. ಇವೆಲ್ಲ ಕ್ರಿಟಿಕಲ್ ಸರ್ಜರೀಸ್, ಬೋನ್ ಮ್ಯಾರೋ ಆಗಲಿ, ಲಂಗ್ಸ್ ರಿಲೇಟೆಡ್ ಡಿಸೀಸ್ ಆಗಲಿ ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿ, ಇವೆಲ್ಲ ಬಹಳ ಕ್ರಿಟಿಕಲ್ ಡಿಸೀಸಸ್. ಇದು ಕೈ ಇಂದಿನ ದಿನ ಎಂಕಲಿಗೆ ಮಸ್ತ್ ಖುಷಿ ಆವೊಂದುಂಡು. ಅಂಚನೆ ಈ ಜೋಕುಲ್ ನಪ್ಪೆಮ್ಮಂತುವನ ಮಸ್ತ್ ಬೇಜಾರು ದೇವಂಡ ಇತ್ತಿತ್ತಿಲ್ಲಿಯ ಬಾಲೆಗೆ ಬ್ಲಡ್ ಕ್ಯಾನ್ಸರ್, ಲಿವರ್ ಟ್ರಾನ್ಸ್ಲೇಟ್, ಹಾರ್ಟ್ ಆಪರೇಷನ್, ಕಿಡ್ನಿ ಆಪರೇಷನ್ ಪೂರ ಪನ್ನಗ ನಿಜವಾಗ್ಲೂ ಪನ್ನಗ ಎಂಕ್ ಬೇಜಾರು. ಈ ಸರ್ತಿ ಎಂಕಲ್ ಕೊರಡು ಬಂದ ತಿನ್ ಖಾಲಿ ಮೂಜಿ ಜೋಕುಲೆಗೆ ಅಂಡ್ ಅಗಲ್ನ ಕಣ್ಣೀರು ದೂದಾಗಲ್ಲ ಮಾತಾರ ಮತ್ತು ತೂವನಗ ಎಂಕಲಿಗೆ ಅಗ್ಲೆಗ್ಲ ಕೊರ್ಕ ಬಂಡದು ಮನಸ್ಸ ಡಂಚಸದ ಎಂಕ್ಲ ಅಮೌಂಟನ್ನು ಪೂರಗಿಲಿ 1 ಲಕ್ಷದ ಲೆಕ್ಕ ಮಲ್ತು ಪಡೆದು 1 ಲಕ್ಷ 2 ಲಕ್ಷ ಮಲ್ತು ಕೊರದೆ ಬಂಡ ಆ ಅಪ್ಪೆಮ್ಮನ ಕಣ್ಣೀರು ತೂವನಗ ನಮಕ್ ಏನೆಕ್ಲ ದೀತಿನ ಕಾಸನ್ನ ಕೊರ್ಕ ಅಂತ ತೋಜುನು.
ದಯಮಾಡಿ ಎಂಕಲಿಗೆ ಇನಿಗೆ ಈ ತುಂಬಲ್ಲ ಅಮೌಂಟ್ ಬರ್ರೆ ಕಾರಣ ಎನ್ನ ಫ್ರೆಂಡ್ಸ್ನಾಗಲು ಊರ್ದಾಗಲು ಪತ್ರಿಕಾ ಮಾಧ್ಯಮ ಮಾತಿರ್ಲಿ ಎಂಕ ಎಡ್ಡೆ ರೀತಿಯ ಸಹಕಾರ ಕೊರ್ದು ಇನಿಕ್ಕೆ 2 ವರ್ಷ ಬಣ್ಣ ಈ 14 ದಿನದ ಎಂಕಲ ಒಂಜಿ ಏನ ಬೆಂತದಲ್ಲಿ ಅವು ಎಂಕಲ ಒಂಜಿ ಸಂಬಳದಕ್ಕ ಎಂಕಲ್ ಕೆಲಸ ಮಲ್ದ ದೇವಣ್ಣ ಈ 14 ದಿನದ ಸಂಬಳ ಹೆಂಚಂಡು ಬಂಡ 1 ಕೋಟಿ ಇಲ್ಲ ಮಿತ್ತು ಆ ದುಡ್ಡು ನಾ ಬಂಗದ ಜೋಕಲ್ನ ಕೈಗೆ ಕೊರ್ನಾಗ ಆಗ್ಲಿ ಆಪರೇಷನ್ ಅದು ಹುಷಾರಾದ ಬರಡು ಬಂದ್ಬಿಟ್ಟು ಎಂಕಲ ಒಂಜಿ ಆಸಿಡ್ ಎಂಕಲಾಗಿ ಕೊರ್ತ ಇದ ಮುಟ್ಟ ಎಂಕಲಿಗೆ ಪ್ರತ್ಯಕ್ಷವಾದ ಬೊಕ್ಕ ಪರೋಕ್ಷವಾದ ಎಷ್ಟೋ ಜನ ಹೆಲ್ಪ್ ಮಲ್ದೇರು ಅಕಲ್ ಪ್ಲೇ ನಾನು ದಯಪಂಡ ಯಾನ್ ಈ ವೇಷಗೆ ಎಂಕೊಂಜಿ ಜೀವನ ಕೊಡ್ತೀನಿ ಈ ಒಂಜಿ ವೇಷ ಮಾತ್ರ ದೇವಡ ಪ್ರಾರ್ಥನೆ ಮಂತಂದ್ರು ಗೊಂದಲತನ ರವಿ ಕಟ್ಪಾಡಿ ವೇಷಗೆ ವಿದಾಯ ಬಂಡೆಂದು ನಿಜವಾದ ದಯದಿದ ಮಾಹ್ಮಲ್ ಪ್ಲೇ ನಾನು ದಯಪಂಡ ಯಾನ್ ಈ ವೇಷಗೆ ಎಂಕೊಂಜಿ ಜೀವನ ಕೊಡ್ತೀನಿ ಈ ಒಂಜಿ ವೇಷ ಎಂಕಲ ವೇಷೋಡ ಬಂಗತ್ತಿನಲ್ಲಿ ಎತ್ತೋ ಜೋಕಲ್ನ ಲೈಫ್ನ ಎಂಕಲ್ ಸೇವ್ ಮಲ್ದ ಆ ಖುಷಿ ಎಂಕಲ್ಲುಂಡು ಅಂಚಸದು ನನ್ನೊಕ್ಕಲು ಎಂಕಲ್ ಬೆಂದು ಕೊರೆ ಸಾಧ್ಯಜಿ ಈ ತರ ವೇಷ ಬಾರ್ದಂಡಲ್ಲಿ ಒಟ್ಟು ಮಲ್ತಿ ನನ್ನಲಾದ ಜೋಕ್ಲಿಗೆ ಹೆಲ್ಪ್ ಮಲ್ಪಟ್ಟು ಬಂದ ಎಂಕಲ್ಲ ಒಂಜಿ ಟೀಮ್ದ ಆಸೆ ಅಂಚಸದ ಯಾನ್ ಈ ವೇಷಗೆ ವಿದಾಯ ಮನ್ಪುಜಿ ಎದಮುಟ್ಟ ನಮ್ಮ ಕೈಗಾರ ಗಟ್ಟಿಂಡು ಅದಮುಟ್ಟ ಯಾನು ಖಂಡಿತ ವೇಷ ಮಾಡುವೆ ಎನ್ನ ಟೀಮ್ ದೊಟ್ಟಿಗೂ ಮಾತೆಲ್ಲ ಹೆಂಗೆ ಸಹಕಾರ ಕೊರ್ಪೇರಿ ನಂಬಿಕೆ ಎಲ್ಲ ಉಂಟು ಅಂಚಸರದು